ಕೋಸ್ಟಲ್ ವುಡ್ ನಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇರೋ ಸಿನಿಮಾ ಅಂದ್ರೆ ಅದು ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಭಾರಿ ನಿರೀಕ್ಷೆ ಮೂಡಿಸಿರೋ ಜಬರ್ದಸ್ತ್ ಶಂಕರ. ಟೈಟಲ್ ಕೇಳ್ತಿದ್ದಂತೆ ಸಿನಿಮಾ ಪಕ್ಕಾ ಬಾಸ್ ಎಂದು ಅನ್ಕೊಂಡ್ರೆ ಈ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಕೇಳಿ. ಎಸ್ ಅಂದಾಗೆ ಜಬರ್ದಸ್ತ್ ಶಂಕರ ಒಂದು ಮಾಸ್ ಸಿನಿಮಾ. ಈವರೆಗೆ ಕೋಸ್ಟಲ್ ವುಡ್ ನಲ್ಲಿ ಕಾಣಸಿಗದ ಮಾಸ್ ಸಿನಿಮಾ ಇದಾಗಿದ್ದು ಚಿತ್ರದಲ್ಲಿ 4 ಫೈಟ್ಗಳಿವೆ. ಇನ್ನು ಈ ಹೊಡೆದಾಟ ಬಡಿದಾಟ ಸಾಹಸ ದೃಶ್ಯಗಳನ್ನು ಮಾಸ್ ಮಾದ ಕಂಪೋಸ್ ಮಾಡಿದ್ದಾರೆ. ಇನ್ನು ಈವರೆಗೆ ತುಳು ಚಿತ್ರದಲ್ಲಿ ನಡೆಯದ ಮಾಸ್ ಡೆವಲಪ್ಮೆಂಟ್ ಈ ಚಿತ್ರದಲ್ಲಿ ನಡೆದಿದೆ. ಅದು ಏನೆಂದು ತಿಳಿದ್ರೆ ನೀವೊಮ್ಮೆ ಅಚ್ಚರಿ ಪಡ್ತೀರಾ. ಅನಿಲ್ ಕುಮಾರ್, ಲೋಕೇಶ್ ಕೋಟ್ಯಾನ್, ರಾಜೇಶ್ ಕುಡ್ಲ ನಿರ್ಮಾಣದ ಜಬರ್ದಸ್ತ್ ಶಂಕರ ಚಿತ್ರವನ್ನು 28 ದಿನಗಳು ಚಿತ್ರೀಕರಿಸಲಾಗಿದ್ದು ಇದರಲ್ಲಿ ಕೇವಲ ಫೈಟ್ಗಾಗಿ 11 ದಿನಗಳು ಮೀಸಲಿಡಲಾಗಿತ್ತು. ಹಾಗೆ ಒಂದು ಫೈಟ್ ಅನ್ನು ಬೆಂಗಳೂರಿನ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋದಲ್ಲಿ ಚಿತ್ರೀಕರಿಸಲಾಗಿದ್ದು ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಒಂದು ಫೈಟ್ ನ ಚಿತ್ರೀಕರಣವನ್ನು 5.5 ದಿನಗಳು ಚಿತ್ರೀಕರಣ ಮಾಡಲಾಗಿದೆ. ಒಂದು ಚಿತ್ರದಲ್ಲಿ 4 ಫೈಟ್ಗಳು ಜೊತೆಗೆ ಈ ರೀತಿ ಸಾಹಸ ದೃಶ್ಯಗಳನ್ನು ಮಾಡಿರುವ ಮೊಟ್ಟ ಮೊದಲ ತುಳು ಚಿತ್ರ ಇದಾಗಿದ್ದು ಕೋಸ್ಟಲ್ ವುಡ್ ನಲ್ಲಿ ಭಾರಿ ನಿರೀಕ್ಷೆಗಳೇ ಮೂಡಿಸಿವೆ. ಇನ್ನು ಈ ಚಿತ್ರದ ಬಗ್ಗೆ ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹಾಗೆ ಇನ್ಸೈಡ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಗಳನ್ನು ಕೊಡ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ ಗಳನ್ನು ಶೀಘ್ರವೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಇನ್ನು ನಮ್ಮ ಇನ್ನಿತರ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿ.